5 ದಶಕಕ್ಕೂ ಹಳೆಯದಾದ ತುಂಬೆಯಿಂದ ಕರಾವಳಿ ಬೆಂದೂರು ಲೈನ್ಗೆ ಹೋಗುವ ನೀರಿನ ಪೈಪ್ಲೈನ್ ಭೂಮಿಯ ಆಳದಲ್ಲಿ ಒಡೆದು ಹೋಗಿ ರಸ್ತೆ ಕುಸಿದ ಘಟನೆ ನಗರದ ಕಂಕನಾಡಿಯ ಪಂಪ್ವೆಲ್ ಜಂಕ್ಷನ್ ಬಳಿ ಮಧ್ಯಾಹ್ನದ ವೇಳೆ ನಡೆದಿದೆ. ಘನ ವಾಹನ ತುಂಬಿಕೊಂಡು ಸಾಗ್ತಾ ಇದ್ದ ವಾಹನ ಸಂಚಾರದಿಂದಲೇ ಈ ಅನಾಹುತ ಸಂಭವಿಸಿದೆ ಎಂದು ಹೇಳಲಾಗಿದೆ. 1956ರಲ್ಲಿ ತುಂಬೆ ಡ್ಯಾಂನಿಂದ ಮಂಗಳೂರು ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಹಿನ್ನೆಲೆಯಲ್ಲಿ ಪೈಪ್ ಅನ್ನು ಅಳವಡಿಸಲಾಗಿತ್ತು. ಅದನ್ನು ಬದಲಾಯಿಸಿದ ಪರಿಣಾಮ ಶಿಥಿಲಗೊಂಡು ಇಂದು ಒಡೆದು ಹೋಗಿದೆ. ಇದು ರಸ್ತೆ ಮಧ್ಯೆ ಇರುವ ಪರಿಣಾಮ ಆಳವಾದ ಬಿರುಕು ಕಾಣಿಸಿಕೊಂಡಿದ್ದು, ಈ ಹಿನ್ನೆಲೆಯಲ್ಲಿ ನಗರ ಪ್ರವೇಶಿಸುವ ರಸ್ತೆ ಸಂಚಾರಕ್ಕೂ ಕೂಡ ಅಡಚಣೆ ಉಂಟಾಗಿದೆ. ಸ್ಥಳಕ್ಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ, ಸ್ಥಳೀಯ ಕಾರ್ಪೊರೇಟರ್ ಪ್ರವೀಣ್ ಚಂದ್ರ ಆಳ್ವ ಭೇಟಿ ನೀಡಿದ್ದು, ತಕ್ಷಣ ಕಾಮಗಾರಿ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಪೈಪ್ ದುರಸ್ತಿ ಹಿನ್ನೆಲೆ ನಗರದ ಮಣ್ಣಗುಡ್ಡೆ, ಉರ್ವ, ಲೇಡಿ ಹಿಲ್, ಅಶೋಕ್ ನಗರದಲ್ಲಿ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುವುದರಿಂದ ನಗರ ನಿವಾಸಿಗಳು ಸಹಕರಿಸಬೇಕೆಂದು ಕೋರಿದ್ದಾರೆ. ಮಧ್ಯದಿಂದ ಹೋಗ್ತಾ ಉಂಟಾ ಮಧ್ಯದಲ್ಲಿ ಹೋಗ್ತಾ ಇದ್ದಾವೆ. 2 ಲೈನ್ ಇದೆ. ಯಾವುದೆಲ್ಲ ಒಂದು 1800 ಇದು ಕರಾವಳಿ. ಆಮೇಲೆ ಕರಾವಳಿ ಪಂಪ್ ಹೌಸ್ ಬೆಂದೂರಿಗೆ ಒಂದು 450 ಕರಾವಳಿ ಪಂಪ್ ಹೌಸ್ ನೀರು ಬಂದು